ಹಲೋ ಗುಡ್ ಮಾರ್ನಿಂಗ್ ಮಾತೇರೆಗ್ಲ ನಮಸ್ಕಾರ ಎಂಚೊಲ್ಲರು ಮಾತೆರ್ಲ ಇತ್ತೆ ಗಂಟೆ ಐನಾಡು ಎಂಕ್ ಯಾನ್ ಇತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿ ಮುಂದಾಯ ಬಂಡೆ ಎಂಕ್ಲು ಮೈಸೂರು ಪೊಂದುಲ್ಲ ನಿಕುಲ್ಲ ಬಲೆ ಎಂಕ್ಲೊಟ್ಟಿಗೆ ಬೇಕಾ ದುಂಡೇಶ್ವರ ಟೆಂಪಲ್ಗೆ ಬೈದ ಹುಡುಗ ಯಾರು ಹೇಳು ಹೆಸರು ಹೇಳು ಶಾಶ್ವತ್ ಜಾಗವನ್ನು ಇಲ್ಲಿವರೆಗೆ ನಾನು ನೆಮ್ಮದಿಯನ್ನು ಗೊತ್ತಿದ್ದಾರೆ ಹಾಯ್ ಹಾಯ್ ಇಲ್ಲಿ ಮನಸ್ಸಿಗಾಂಚಲಾಗಿ ಯಾರು ಬಂದಿದ್ದಾರೆ ನೋಡಿ. ನಾನಿವತ್ತು ಕನ್ನಡದಲ್ಲಿ ಇವನ ಹತ್ರ ಮಾತಾಡ್ಬೇಕಾಗ್ತದೆ. ಯಾಕೆ ನಮಗೆ ತುಳು ಬರುವುದಿಲ್ಲ. ಇದು ತಮಿಳು ಬಾಯಿ ಇದು.
ಅಲ್ವಾ? ಹೌದು. ಕನ್ನಡ ಬರ್ತದೆ ಮತ್ತೆ ತಮಿಳ್ನಾಡಿಂದ ಯಾವ್ದು ಬರ್ತದೆ ಮತ್ತೆ? ನನಗೆ ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಬರುತ್ತೆ, ಕನ್ನಡ ಬರುತ್ತೆ, ತಮಿಳ್ ಬರುತ್ತೆ, ಹಿಂದಿ ಬರತ್ತಾ? ಬರಲ್ವಾ? ಹಿಂದಿ ಕಲಿತೀನಿ, ಕಲಿಬೇಕು. ತುಳು ಕಲಿತೀಯಾ? ನಮ್ಮ ಲ್ಯಾಂಗ್ವೇಜ್ ಕಲಿತೀಯಾ? ಕಲಿಯಲ್ಲ? ಕಲಿತೀಯಾ? ತುಳು ಕನ್ನಡ ಮತ್ತೆ ಕನ್ನಡ ಬರ್ತದಾ? ತಮಿಳ್ನಾಡಲ್ಲಿ ತುಳು ಮಾತಾಡೋದು ನೋಡು, ಸ್ವಲ್ಪ ಸ್ವಲ್ಪ ಬರುದಕ್ಕೆ ತುಳುವಲ್ಲಿ ಅಂತ ಹೇಳುದು ಒಂತೆ ಬರ್ಪುಂಡು ಹೇಳ್ಬೇಕು. ಒಂತೆ ಬರ್ಪುಂಡು. ನಮಸ್ಕಾರ ಮಾತೇರಿಗ್ಲ ಹೇಳು. ನಮಸ್ಕಾರ ಮಾತೇರಿಗ್ಲ. ಗುಡ್ ಬಾಯ್. ನೋಡು, ನೀ ನಮಸ್ಕಾರ ಹೇಳಿದ್ಯ ಎಲ್ಲರಿಗೆ ಸಹ. ನಮಸ್ಕಾರ. ಬರ್ಸ ಝೂಕ್ ಪೋಪಿನೆಂಚು ಮೂಲೆ ಝೂ ಮೈಸೂರು ಝೂಗ್ ಬೈದ ಮೂಲು ಬರ್ಸ ಬರೋದುಂಡು. ಅಯ್ಯೋ, ಕಾರ್ ಪಾರ್ಕಿಂಗ್ ಈಗ ಏನ್ ಮಾಡುದು ಅದನ್ನ? ಹೇಗೆ ತೆಗಿಯುದು? ನೋಡ್ಕೊಳ್ರಿ ಎಲ್ರು, ಅವನ್ ಹೇಳ್ಕೊಡ್ತಾನೆ. ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ, ನಾ ಸ್ಟಾರ್ಟಿಂಗ್ ಎಲ್ಲ ಬಂದಿರುದು. ನಮ್ಮ ಅವನಿಗೆ ಉಂಟು ಹಾಕಲು ರಿಕ್ಷಾಗ ಬರ್ತೇವೆ ಉಂಟು ಅವನು ಅಲ್ಲ, ಅವಳೊಂದು ಹೆಂಡತಿ ಅಲ್ಲೇ ನಿಂತಿದೆಲ್ಲ. ಅಲ್ಲಿ ಪಾರ್ಕ್ ಇದೆ, ಸುಮಾರು ಇದೆ. ಅಯ್ಯೋ, ಬೇರೆ ನಿಜಲ ನಮ್ಮ ಒಂದು ಅವಸ್ಥೆನೇ ಮೂಲು.